ಕೊರಟಗೆರೆ ತಾಲೂಕಿನ ವಿಶ್ವಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಗೊರವರಹಳ್ಳಿ ಶ್ರೀಮಾತೆ ಕಮಲಮ್ಮನವರ 20ನೇ ವರ್ಷದ ಆರಾಧನಾ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀ ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಆಯೋಜಿಸಲಾಗಿತ್ತು. ಶ್ರೀಮಾತೆ ಕಮಲಮ್ಮನವರ ಮೂಲ ಬೃಂದಾವನಕ್ಕೆ ಭಕ್ತಾದಿಗಳಿಂದ ಮತ್ತು ಕುಟುಂಬ ವರ್ಗದವರಿಂದ ಬೆಳ್ಳಿ ಕವಚವನ್ನು ಸಮರ್ಪಣೆ ಮಾಡಲಾಯಿತು. ನಂತರ ವಿವಿಧ ರೀತಿಯ ಪೂಜಾ ಕೈಕರ್ಯ ಹೋಮ ಹವನಗಳನ್ನು ಮಾಡಲಾಯಿತು. ಶ್ರೀಮಾತೆಯ ಬೃಂದಾವನಕ್ಕೆ ಮಹಾಮಂಗಳಾರತಿ ನೆರವೇರಿಸಿದ ನಂತರ ಭಕ್ತಾದಿಗಳಿಗೆ ಪ್ರಸಾದ ನೀಡಲಾಯಿತು. ಸಂಜೆ 5 ಗಂಟೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಶ್ರೀ ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ರತ್ನ ಹಾಗೂ ಶ್ರೀ ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ಪ್ರಶಸ್ತಿಯನ್ನು ದಿವಂಗತ ಡಾಕ್ಟರ್ ಎಚ್.ಸಿ. ಪ್ರಸನ್ನಕುಮಾರ್ ವೇದಿಕೆಯಲ್ಲಿ ಸಾಧಕರಿಗೆ ಗೌರವಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ವಿಶೇಷವಾಗಿ ವಿದ್ವಾನ್ ಡಾಕ್ಟರ್ ಗೋಪಾಲ್ ಶರ್ಮಾ ಗುರೂಜಿಯವರಿಗೆ, ಹೆಸರಾಂತ ಮಕ್ಕಳ ವೈದ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್, ಆಧ್ಯಾತ್ಮಿಕ ಚಿಂತಕರಾದ ಸುದರ್ಶನ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೋಶಿ ಭಾಗ್ಯಮೂರ್ತಿ, ಹರಿಕಥಾ ವಿದ್ವಾನ್ ಹಾಗೂ ಧಾರ್ಮಿಕ ಉಪನ್ಯಾಸಕರಾದ ಜಗನ್ನಾಥ್ ಚಾರ್ ಸೇರಿ ಸುಮಾರು 20 ಜನ ಸಾಧಕರಿಗೆ ಪ್ರಶಸ್ತಿ ನೀಡಲಾಗುವುದೆಂದು ಲಕ್ಷ್ಮೀ ಪ್ರಸಾದ್ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ ಹಾಗೂ ಧರ್ಮದರ್ಶಿಗಳು ಮತ್ತು ಸಿಬ್ಬಂದಿ ಹಾಗೂ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂ.ಎನ್. ಕೊರಟಗೆರೆ. ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಕಮಲಾಮಾತೆ ನಮಃ. ಎಲ್ಲ ಸದ್ಭಕ್ತರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ದಿನ ಗೊರವನಹಳ್ಳಿಯಲ್ಲಿ ವಿಶೇಷವಾಗಿ ಮಾತೆ ಶ್ರೀಮತಿ ಕಮಲಮ್ಮನವರ 20ನೇ ವರ್ಷದ ಆರಾಧನಾ ಮಹೋತ್ಸವ ನಡೀತಾ ಇದೆ. ಎಲ್ಲ ಸದ್ಭಕ್ತರು ಬಂದು ಇವತ್ತು ಅವರ ಕೃಪೆಗೆ ಪಾತ್ರರಾಗಿದ್ದೀರಿ. ಬಹಳ ಸಂತೋಷ. ಗೊರವನಹಳ್ಳಿ ಅಂತಕ್ಕಂಥ ಒಂದು ಕುಗ್ರಾಮವನ್ನು ಜಗದ್ವಿಖ್ಯಾತ ಮಾಡಿದಂಥ ಮಹಾತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡು, ಮಹಾಲಕ್ಷ್ಮಿ ಬೇರೆ ಅಲ್ಲ, ಮಾತೆ ಕಮಲಮ್ಮನವರು ಬೇರೆ ಅಲ್ಲ, ಮಾತಾಡೋ ಮಹಾಲಕ್ಷ್ಮಿ ಅಂತಲೇ ಕರೆಸ್ಕೊಂಡಂತಹ ಮಹಾತಾಯಿ ಶ್ರೀಮತಿ ಕಮಲಮ್ಮನವರು ಅವರ ಆರಾಧನಾ ಮಹೋತ್ಸವದ ಪ್ರಯುಕ್ತ ಅವರಿಗೆ ಬೆಳ್ಳಿ ಕವಚ ಸಮರ್ಪಣೆ ಆಗಿದೆ. ಇವತ್ತು ಅವರ ಬೃಂದಾವನಕ್ಕೆ ಶ್ರೀ ಸೂಕ್ತ ಹೋಮ ಸಹಿತ ಬೆಳ್ಳಿ ಕವಚ ಸಮರ್ಪಣೆಯನ್ನು ಭಕ್ತಾದಿಗಳ ಸಹಯೋಗದೊಂದಿಗೆ, ಎಲ್ಲರ ಸಹಯೋಗದೊಂದಿಗೆ ಇವತ್ತು ನಡೆಸಲಾಗಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಶಾರದಾ ಶಾರದಾಂಬೋಜ ವದನಾವದನಾಂಬಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಓಂ ನಮಃ ಪ್ರಣವಾರ್ತಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾ. ದಕ್ಷಿಣಾಂನ ಏಪೀಠ ಶೃಂಗೇರಿ ಶಾರದಾಂಬ ಚಂದ್ರಮೌಳೇಶ್ವರ ಹಾಗೂ ಜಗದ್ಗುರು ಭಗವತ್ಪಾದ ಪರಮ ಪೂಜ್ಯ ಶ್ರೀ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ಪೀಠಂ ಇದರ ಒಂದು ದಿವ್ಯ ಸಾನ್ನಿಧ್ಯ ಹಾಗೂ ಸಹಯೋಗದೊಂದಿಗೆ ಇಂದು ಈ ಒಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ಪುಣ್ಯಕ್ಷೇತ್ರದಲ್ಲಿ, ಆ ಮಹಾಲಕ್ಷ್ಮಿ ಸಾನ್ನಿಧ್ಯದಲ್ಲಿ ಇಂದು ವಿಶೇಷ. ಯಾಕೆಂದರೆ ಕಮಲಮ್ಮನವರ 20ನೇ ಒಂದು ಆರಾಧನೆ, ಪುಣ್ಯಾರಾಧನೆ ಪ್ರಯುಕ್ತ ಇಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬೆಳಗಿನಿಂದ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದೆ. ಅಭಿಷೇಕ ಇರ್ಬೋದು, ಅದಾದ ನಂತರ ಹೋಮ ಹವನಗಳು, ಅದಾದ ನಂತರ ಹೋಮಗಳು ಆಗಿ ಪೂರ್ಣಾಹುತಿಯಾಗಿ ಎಲ್ಲ ಆಗಿದೆ. ಅದಾದ ನಂತರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ಕೂಡ ಎಲ್ಲ ಜರುಗಿ ಹಾಗೆ ಒಂದು ಆಶೀರ್ವಚನ ಮತ್ತು ಬಂದವರಿಗೆಲ್ಲ ಫಲಮಂತ್ರಾಕ್ಷತೆ ಆಗಿದೆ. ಈಗಾಗಲೇ ಇಂದು ವಿಶೇಷ ಏನು ಅಂದರೆ, ಈ ಒಂದು 20ನೇ ಒಂದು ವರ್ಷದ ಆರಾಧನೆ ಕಾರ್ಯಕ್ರಮದಲ್ಲಿ ಆ ತಾಯಿ ಕಮಲಮ್ಮ ಅಜ್ಜಿಗೆ ಒಂದು ವಿಶೇಷವಾದ ಒಂದು ವಜ್ರ ಕಿರೀಟ ಧಾರಣೆ ಆ ಸಮಾಧಿಗೆ ನಮ್ಮ ಸಾನ್ನಿಧ್ಯದಲ್ಲಿ ಕೂಡ ಆಗಿದೆ. ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಒಂದು ಕ್ಷೇತ್ರದ ಮಹಿಮೆ ಅಥವಾ ಒಂದು ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯದಲ್ಲಿ ಹಾಗೂ ನಮ್ಮ ಸಾನ್ನಿಧ್ಯದಲ್ಲಿ ಇವೆಲ್ಲವೂ ಕೂಡ ವಿಶೇಷವಾಗಿ ಜರುಗಿ ಈಗ ಎಲ್ಲವೂ ಕೂಡ ಸಂಪನ್ನವಾಗ್ತಿದೆ. ಈಗಾಗಲೇ ಎಲ್ಲರಿಗೂ ಕೂಡ ಬಂದ ಭಕ್ತರೆಲ್ಲರಿಗೂ ಕೂಡ ವಿಶೇಷವಾದ ಒಂದು ಆ ತಾಯಿಯ ಒಂದು ಆರಾಧನೆ ನಿಮಿತ್ತ ಎಲ್ಲರಿಗೂ ಕೂಡ ಅನ್ನದಾಸೋಹ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಅದೇ ರೀತಿ ಇಲ್ಲಿ ವಿಶೇಷವಾಗಿ ತಾಯಿ ಮನೆಯಲ್ಲಿ ವಿಶೇಷವಾಗಿ ಒಂದು ಶಾರದಾ ಚಂದ್ರಮೌಳೇಶ್ವರ ಹಾಗೂ ಜಗದ್ಗುರು ಆದಿಶಂಕರಾಚಾರ್ಯರ ಒಂದು ಪಾದುಕಾ ಪೂಜೆ ಎಲ್ಲವೂ ಕೂಡ ಸಂಪನ್ನವಾಗಿದೆ. ಈ ವಿಶೇಷ ಸಂದರ್ಭದಲ್ಲಿ ನಾವು ಇಡೀ ನಾಡಿನ ಲೋಕಕ್ಕೆ ಹಾಗೂ ಎಲ್ಲ ಅಖಂಡ ಭಾರತದ ಎಲ್ಲರಿಗೂ ಕೂಡ ವಿಶೇಷವಾದ ಒಂದು ಅನುಗ್ರಹ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪುಣ್ಯಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರದಿಂದ, ಹಾಗೆ ಈ ಒಂದು ಕ್ಷೇತ್ರದಿಂದ ಆ ತಾಯಿಯ ಎಲ್ಲ ಸೇವೆಯನ್ನು ಕೂಡ ಮುಂಬರುವ ದಿವಸಗಳಲ್ಲಿ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಆ ಆದಿಶಂಕರರ ವಿಶೇಷ ಒಂದು 148 ಅಡಿ ಇಡೀ ವಿಶ್ವಕ್ಕೆ ಎತ್ತರದ ಒಂದು ಪ್ರತಿಮೆಯನ್ನು ಕೂಡ ಲೋಕಾರ್ಪಣೆಯನ್ನು ಮಾಡುವುದಕ್ಕೆ ಅದು ಇಲ್ಲೇ ನಾಂದಿಯಾಗಿದೆ. ಆದ್ದರಿಂದ ಮಹಾಲಕ್ಷ್ಮಿ, ಶಾರದಾ ಚಂದ್ರಮೌಳೇಶ್ವರ ಹಾಗೂ ಎಲ್ಲರ ಅನುಗ್ರಹ, ಕೃಪಾ ಕಟಾಕ್ಷ ಆಶೀರ್ವಾದದಿಂದ ನಾವು ಈ ಒಂದು ಬ್ರಹ್ಮ ಕಾರ್ಯ ಅರ್ಥಾತ್ ಲೋಕ ಕಲ್ಯಾಣ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು 2 ವರ್ಷದಲ್ಲಿ ಇದನ್ನು ಆ ತಾಯಿಗೆ ಅರ್ಪಣೆ ಮಾಡಿ
ಇದನ್ನು ಇಲ್ಲಿಗೆ ಸಂಪನ್ನ ಮಾಡ್ತಿದ್ದೇವೆ. ಬಂದ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಒಂದು ಆಶೀರ್ವಾದ ಅನುಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ಈಗ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಕೆಲವು ವಿಶೇಷ ಸಾಧಕರಿಗೂ ಕೂಡ ಒಂದು ಪುರಸ್ಕಾರ ಸಮಾರಂಭ ಕೂಡ ನಡೀತಾ ಇದೆ. ಇವೆಲ್ಲ ಕಾರ್ಯಕ್ರಮಗಳು ಇವತ್ತಿನ ವಿಶೇಷ ಒಂದು ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇಂದು ವಿಶೇಷ ಈ 20ನೇ ಕಮಲಮ್ಮನ ಆರಾಧನೆ ವಿಶೇಷವಾಗಿ ನಾಡಿನಾದ್ಯಂತ ಇದು ತಲುಪಲಿಕ್ಕೆ ಕಾರಣರಾಗಿರುವ ಪ್ರತಿಯೊಬ್ಬ ಪತ್ರಕರ್ತರಿಗೂ ಹಾಗೂ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ಶ್ರೀ ಆದಿಶಂಕರಾಚಾರ್ಯ ಹಾಗೂ ಶಾರದಾ ಚಂದ್ರಮೌಳೀಶ್ವರ ಸಂಸ್ಥಾನ ಮಹಾಸಂಸ್ಥಾನ ಶೃಂಗೇರಿ ದಕ್ಷಿಣಾಮ್ನಾಯ ಪೀಠದ ವತಿಯಿಂದ ವಿಶೇಷವಾದ ಒಂದು ಅನುಗ್ರಹ ಆಶೀರ್ವಾದ ಮಾಡ್ತಾ ಇದ್ದೇವೆ. ಲೋಕ ಸಮಸ್ತ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಾರಾಯಣ ನಾರಾಯಣ ನಾರಾಯಣ. सर्वदेवानां